love you, mommy. She loves to kiss me. She is cute. ಫ್ರೆಂಡ್ ತರನು ಅವರು, ಆಮೇಲೆ ಸಿಸ್ಟರ್ಗೆ ಸಿಸ್ಟರ್ ತರನು. ಸೊ ಚೆನ್ನಾಗಾಗುತ್ತೆ ಅಲ್ವಾ ರಿಯಾಶ್? ಓಕೆ ಗುಡ್ ಮಾರ್ನಿಂಗ್. ಸ್ನೋ ಬೀಳ್ತಾ ಇದೆ. ಮೊನ್ನೆಯಿಂದ ಕಂಟಿನ್ಯೂಸ್ ಆಗಿ ಸ್ನೋ ಆಗ್ತಾನೇ ಇದೆ ನಮ್ಮ ಟೊರೊಂಟೊ ಅಲ್ಲಿ. ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬೀಳ್ತಾ ಇದೆ ಸ್ವಲ್ಪ. ನೆನ್ನೆ ಎಲ್ಲ ಹೆವಿಯಾಗಿ ಆಯಿತು ಸ್ವಲ್ಪ ಸ್ನೋ. ಸೊ ನೀನು ನಮ್ಮ ಬಾಲ್ಕನಿಯಲ್ಲೆಲ್ಲ ಬಿದ್ದು ರೇಯನ್ಸ್ ಅದ್ರಲ್ಲಿ ಆಲ್ರೆಡಿ ABCD A to Z ಎಲ್ಲ ಬರೆದಿಟ್ಟಿದ್ದಾನೆ ನೆನ್ನೆನೆ. ಇವತ್ತು ವೀಕೆಂಡ್. ಸೊ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಗೆಸ್ಟ್ ಅಂದ್ರೆ ನಮ್ಮ ಫ್ರೆಂಡ್ಸ್. ಯಾರು ರೇಂಜ್? ಪೂಜಾ ಅಕ್ಕ ಮತ್ತೆ ಅಭಿಬ್ರು. ಎಸ್, ಪೂಜಾ ಅಂಡ್ ಅಭಿಷೇಕ್ ಅವ್ರು ಬರ್ತಾ ಇದ್ದಾರೆ. ಸೊ ನಾವು ಇವಾಗ ಸದ್ಯಕ್ಕೆ ಲಂಚ್ ರೆಡಿ ಮಾಡ್ತಾ ಇದೀವಿ. ಏನ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಸೊ ಹಂಗೆ ಒಂದು ಯಾವಾಗ್ಲೂ ರೈಸ್ ಅನ್ನ ಸಾಂಬಾರ್ ತಿನ್ನೋ ಬದಲು ಇವತ್ತೊಂದು ರೈಸ್ ಪೂರಿ ಪಲ್ಯ ಆಮೇಲೆ ಏನಾದ್ರು ಒಂದು ರೈಸ್ ಐಟಮ್ ತರ ಬೇರೆ ಏನಾದ್ರು ಮಾಡೋಣ ಅಂತ ಇವಾಗ ನಾನು ರೇಂಜ್ ಕಿಚನ್ ಅಲ್ಲಿ ಬಂದು ಕೂತಿದೀವಿ. ಅಲ್ಲ ರೇಂಜ್? ಅವನು ಎಕ್ಸೈಟೆಡ್ ಆಗಿದ್ದಾನೆ. ಅವ್ರು ಆಕ್ಚುಲಿ ತುಂಬಾ ಸರಿ ಬಂದಿದ್ದಾರೆ ಮನೆಗೆ, ಬಟ್ ನಾವು ವಿಡಿಯೋ ಮಾಡಿರ್ಲಿಲ್ಲ ಇಲ್ಲಿ ತನಕ. ಅವ್ರು ನಮ್ಮ ಮನೆಗೆ ಬಂದಾಗ ನಾವು ವ್ಲಾಗ್ ಮಾಡಿರ್ಲಿಲ್ಲ. ಸದ್ಯಕ್ಕೆ ನಾನಿವತ್ತು ಒಂದು ಟ್ಯಾಮರಿನ್ ಲೆಮನ್ ರೈಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಒಂದು ಲೆಮನ್ ರೈಸ್ ತರ. ಅದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಆಲೂ ಹಾಕ್ಬಿಟ್ಟು ಒಂದು ಮಸಾಲಾ ತರ, ಒಂದು ಡ್ರೈ ಪಲ್ಯ ತರ ಮಾಡ್ತಾ ಇದ್ದೀನಿ. ಅದು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಲಿ ಅವ್ನು ನೋಡಲಿ ರೈಸ್ ಜೊತೆ ಹಿಂಗೆ ಕಲಿಸ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದ್ಸರಿ ರೆಸಿಪಿ ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ನೀವು ಬರೀ ಚಿತ್ರಾನ್ನ ಮಾಡಿದಾಗನು ಅದನ್ನು ಈ ಒಂದು ಡ್ರೈ ಪಲ್ಯ ಹಾಕ್ಕೊಂಡು ತಿಂದಾಗ ಅದು ತುಂಬ ಟೇಸ್ಟಿ ಆಗಿರುತ್ತೆ. ಸೊ ನೀವು ಮಾಡ್ಕೊಂಡು ನೋಡ್ಬೋದು. ಈ ಥರ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಡ್ರೈ ಪಲ್ಯ ಚಿತ್ರಾನ್ನ ಜೊತೆ ಅಥವಾ ಏನಾದರೂ ಒಂದು ಲೆಮನ್ ರೈಸ್ ಆ ಥರ ಏನಾದರೂ ರೈಸ್ ಜೊತೆ ಮಾಡ್ಕೊಂಡು ತಿಂದು ನೋಡಿ, ಅಥವಾ ಜಸ್ಟ್ ಪ್ಲೇನ್ ರೈಸ್ಗೆ ತುಂಬ ಟೇಸ್ಟಿ ಆಗಿರುತ್ತೆ. ಯಾವಾಗಿಂದ ಆಗ್ತಾ ಉಂಟು, ನಾನು ಬ್ರೆಡ್ ಇರಬೇಕು. ಆ ಕಡೆ ಇಡು ಮಧು, ಆ ಕಡೆ ಇಡು. ನೀನೆ ಕ್ಲೌಡ್. ನಾವು ರಾಣಿ ಲೋಟ ಪಿಚ್ಚಕ
ಕಾಣ್ತೇನೆ ರೇಯಾನ್ಸ್ ಅಂತ ಬಟ್ ಅದು ಪಿಕ್ಚರ್ ಫ್ರೇಮ್ ಇಲ್ಲ. ಇದೆಲ್ಲ ಏನ್ ನಿನ್ ಕ್ಯಾರೆಕ್ಟರ್ಸಾ? ನಂದು ಸ್ಮಾರ್ಟ್ ನೀನು. ಲಿಸನ್, ಹ್ಯಾಪಿ, ಹೆಲ್ಪ್ಫುಲ್, ಕೈಂಡ್, ಸ್ಮಾರ್ಟ್, ಡ್ಯಾನ್ಸ್. ಡಾನ್ಸ್ ಏನು? ರಿಯಾನ್ಸ್ ಡ್ಯಾನ್ಸ್ ಮಾಡ್ತಾನೆ ಅಂತನಾ? ಲಿಸನ್ ಅಂದ್ರೆ ಲಿಸನ್ ಅಂದ್ರೆ ಕೇಳೋದ. ಇದು ಹ್ಯಾಪಿ ಅಂದ್ರೆ ಸಾರಿ, ರೇಯಾನ್ಶ್ ಅವಾಗಿಂದ ಪೂಜಂದು ತಲೆ ತಿಂದು 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 ಊಟ ಮಾಡಿದ್ದೆಲ್ಲ ಕರ್ಗೋಯ್ತಂತೆ. ಅದಕ್ಕೆ ಇವಾಗ ನಾವು ಟಿವಿ ಮಾಡ್ತಾ ಇದ್ದೀವಿ. ಅಲ್ಲ ಟಿವಿ ಅಂತೆ, ಟೀ ಮಾಡ್ತಾ ಇದ್ದೀವಿ ಅಲ್ಲ ರೇಯಾನ್ಶ್? ಹಾ, ಯಾರು ಬಂದಿದ್ದಾರೆ? ಪೂಜಕ್ಕೆ ಮತ್ತೆ ಅಭಿಬ್ರು ಬಂದಿದ್ದಾರಾ? ಏನ್ ಮಾಡಿದೆ ನೀನು ಇಷ್ಟೊತ್ತು ಅವ್ರ ಜೊತೆ? ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಅವ್ರ ಆಕ್ಟಿವಿಟೀಸ್ ಎಲ್ಲ ತೋರಿಸ್ತಾ, ಸ್ಕೂಲ್ ಆಕ್ಟಿವಿಟೀಸ್. ಕ್ಯಾಟ್ ಮಾಡಿದೀನಿ, ಅಮ್ಮಂಗೆ ಲೆಟರು. ಊಟಕ್ಕೆ ಏನೇನೆಲ್ಲ ತಿಂದೆ ಹೇಳು ರೇಯಾನ್ಶ್? ತಿಂದ ಬಿರಿಯಾನಿ ತಿಂದ್ಯಾ? ಪೂರಿ ತಿಂದೆ. ಪೂರಿಗೆ ಪಲ್ಯ ಏನ್ ತಿಂದೆ? ಪೂರಿಗೆ ಪಲ್ಯ ಏನ್ ತಿಂದೆ? ಕಾಳು ಪಲ್ಯ ತಿಂದೆ. ಅದು ಯಾರು ಮಾಡ್ಕೊಂಡ್ ಬಂದಿದ್ದು? ಪೂಜಕ್ಕ ನನಗೆ ಕಷ್ಟ ಆಗದ್ ಬೇಡ, ಎಲ್ಲ ನಾನೇ ಮಾಡ್ಬಿಟ್ಟು ಅಂತ ಪೂಜಕ್ಕನೇ ಪಲ್ಯ ಮಾಡ್ಕೊಂಡ್ ಬಂದಿದ್ದಾರೆ. ಬಂದು ಎಷ್ಟು ಸರಿ ಬಂದ್ಬಿಟ್ಟಿದ್ದೀವಿ ಅಂದ್ರೆ ಅವ್ರಿಗೆ ಬೋರ್ ಆಗಿ ಟ್ರಬಲ್ ಆಗ್ಬಾರ್ದು ಅಂತ ಸ್ವಲ್ಪ ಶೇರಿಂಗ್ ಮಾಡಿದ್ವಿ ಅಷ್ಟೇ. ನಮಗೇನು ಅವರು ತುಂಬಾ ಸರಿ ಬಂದು ಬೋರ್ ಆಗಿಲ್ಲ, ಬಟ್ ಅಂದ್ರೂ ಅವಳು ನನಗೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನೀನ್ ಪೂರಿ ಮಾಡು, ನಾನು ಪಲ್ಯ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಪಲ್ಯ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಬೋರ್ ಆದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀವಿ, ಬಂದು ನಮಗೆ ಬೋರ್ ಅನ್ನೋದು ಹೋಗ್ಬಿಡುತ್ತೆ. ಅವ್ರ ಜೊತೆ ನಮಗೂ ಖುಷಿ ಆಗುತ್ತೆ. ಹೌದು, ರೇಂಜ್ಗಂತೂ ಇನ್ನೂ ಖುಷಿ ಆಗುತ್ತೆ. ಮಧ್ಯಾಹ್ನದಿಂದ ಪೂಜಂದು ತಲೆ ತಿಂದು ತಿಂದು ಇಟ್ಟಿದ್ದಾನೆ, ಏನೇನೋ ತೋರಿಸಿ ಅವ್ನು ಮಾಡಿರೋದೆಲ್ಲ ತೋರ್ಸ, ಊಟ ಮಾಡಿದ್ದೆಲ್ಲ ಕರ್ಗೋಗಿದೆ ಹೆಂಗೋ. ಅದಕ್ಕೆ ಇವಾಗ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಕತ್ಲೆ ಆಯ್ತು. ಇರೋದು ಅಕ್ಕ ಇದ್ದಂಗೆ. ಎಸ್, ನಮಗೆ ಇವಾಗ ನನಗೂ ಇಲ್ಲಿ ಫ್ರೆಂಡ್ ಅಂತ ಇರೋದು ಪೂಜಾ ಮಾತ್ರ. ಸೊ ಅವ್ರು ಯಾವಾಗ್ಲೂ ಬರ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ. ಸೊ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿದೆ. ಫ್ರೆಂಡ್ಗೂ ಫ್ರೆಂಡ್ ತರನು ಅವರು, ಆಮೇಲೆ ಸಿಸ್ಟರ್ಗೆ ಸಿಸ್ಟರ್ ತರನು. ಸೊ ಚೆನ್ನಾಗಾಗತ್ತೆ ಅಲ್ವಾ ರೇಯಾನ್ಶ್? ರೇಯಾನ್ಶ್ಗೂ ಅಷ್ಟೇ, ರೇಯಾನ್ಶ್ಗೆ ಅವ್ರು ದೊಡ್ಡವ್ರಾದ್ರೂ ರೇಯಾನ್ಶ್ಗೆ ಫ್ರೆಂಡ್ ತರನೇ ಅವ್ರು ಅಲ್ವಾ ರೇಯಾನ್ಶ್? ಖುಷಿ ಆಗುತ್ತೆ ರೇಯಾನ್ಶ್ಗೂ ಅವ್ರು ಬಂದ್ರೆ. ಸೊ ರೇಯಾನ್ಶು ನನಗೋಸ್ಕರ ವ್ಯಾಲೆಂಟೈನ್ಸ್ ಡೇಗೆ ಒಂದು ಲೆಟರ್ ಬರ್ದಿದ್ದಾನೆ ನನ್ನ ಬಗ್ಗೆ ಎಲ್ಲ ಬರ್ದ್ಬಿಟ್ಟು. ಅದನ್ನ ಇವಾಗ ಅದು ನನಗೆ ಗಿಫ್ಟ್ ಕೊಟ್ಟಿರೋದಂತೆ ಅವನು. ಸೊ ಅದನ್ನ ಅವನೇ ಓದ್ತಾನೆ ಇವಾಗ. ಓದ್ತೀಯಾ? ಓದು. I love you, mommy. She loves to kiss me. She is cute. She loves to sing. She loves pani puri. She loves to dance. She loves to play with me, and she loves me so much. ಆಮೇಲೆ ಇಲ್ಲಿ ಹಾರ್ಟ್ಸ್ ಮಾಡಿದ್ದು, ಇಲ್ಲಿ 1 2 3. ದಟ್ ಈಸ್ ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್ ರೇಯಾನ್ಶ್. ಯು ಆರ್ ವೆಲ್ಕಮ್. ನೋಡೋಣ, ಕೊಡಿಲಿ. I love you, mommy. She loves to kiss me. She is cute. She loves to sing. She loves pani puri. She loves to dance. She loves to play with me, and she loves me so much. Oh, direction ಎಲ್ಲ. Okay, so much. MUCH ಅಲ್ವಾ? ಸೊ ಇದು ಇವಾಗ ನಿನಗೆ ಸ್ಪೆಲ್ಲಿಂಗ್ ಎಲ್ಲ ಗೊತ್ತಿತ್ತಾ? ಇದೆಲ್ಲ ಸ್ಪೆಲ್ಲಿಂಗ್ ಗೊತ್ತಿತ್ತಾ ನಿಂಗೆ? ಒಂದೊಂದು ಸ್ಪೆಲ್ಲಿಂಗ್ ಸರ್ ಅಲೆಕ್ಸಾನ ಕೇಳಿ ಮಾಡಿದ್ದು. ಗೊತ್ತಿರ್ಲಿಲ್ಲ. ಯಾರನ್ನ ಕೇಳ್ದೆ ನೀನು? ಅದೇ ಅಲೆಕ್ಸಾನ. ಹಾ, ನೀನ್ ಯಾರು ಹೆಲ್ಪ್ ತಗೊಂಡು ಮಾಡಿದ್ದು ಅದನ್ನ ವಿಡಿಯೋ ಮಾಡಿದ್ವಲ್ಲ, ಅದನ್ನ ತೋರಿಸ್ತಾನೆ ಎಲ್ಲರಿಗೆ. ಓಕೆ ಓಕೆ. Alexa, what is spelling of I love you? I love you is spelled I space LOVE space YOU. Alexa, what is spelling of mommy? Mommy is spelled MOMMY. Alexa, what is spelling of cute? Cute is spelled CUTE. Alexa, what is spelling of sing? Sing is spelled SING.
ಸೊ ನಂಗೋಸ್ಕರ ರೇಯಾಂಶ್ ಒಂದು ಒಳ್ಳೆ ಜಾಸ್ತಿ ಇದೆ. ಲೆಟ್ರ್ ಬರ್ಕೊಟ್ಟಿದ್ದಾನೆ. ಇನ್ನೂ ಇದೆ ಅಂತ ಏನೇನೋ ತೋರ್ಸಕ್ಕೆ ಅವನಿಗೆ. ಆ್ಯಂಡ್ ಫಸ್ಟ್ಗೆ ಅವ್ನು ಬೇರೆನೇ ಒಂದು ಲೆಟ್ರ್ ಬರ್ದಿದ್ದ, ಅದರಲ್ಲಿ ಫುಲ್ಲು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಆಗಿತ್ತು. ಸೊ ಇನ್ನೊಂದ್ಸರಿ ಚೆನ್ನಾಗಿ ಬರಿ ಅಂತ ಹೇಳಿದೆ ನಾನು. ಫಸ್ಟ್ ಇದು ಚೆನ್ನಾಗಿದೆ, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇನ್ನೊಂದು ಬರಿ ನೋಡೋಣ ಅಂತ. ಅವರು ಒಂದು ಸ್ವಲ್ಪ ಸ್ಮಾರ್ಟ್ನೆಸ್ ತೋರಿಸಿ ಅಲೆಕ್ಸಾ ಹತ್ರ ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ಕೇಳಿಬಿಟ್ಟು ಬರ್ಕೊಟ್ರು ನನಗೆ ಲೆಟ್ರು ಅಲ್ವಾ. ಇನ್ನು ಅವನು ಸ್ಕೂಲಲ್ಲಿ ಮಾಡಿದ್ದೇನೋ ಆರ್ಟ್ ಕ್ರಾಫ್ಟ್ ಎಲ್ಲ ತೋರಿಸ್ಬೇಕಂತ ಅವನಿಗೆ. ಉದರ ಮಾಡಿದ್ದು, ಆಮೇಲೆ ಈ ಕ್ಯಾಟ್ ಇದೆ. ಸರಿ, ಹಿಂಗೆ ಇದೇನಿದು ಇದು ಕ್ಯಾಟು ಕ್ಯಾಟ್ ಮಾಡಿದ್ದು. ಆಮೇಲೆ ಇವತ್ತು ಮಾಡಿದಷ್ಟೇ ಫ್ಲವರ್, ಕೈಂಡ್ನೆಸ್ ಮ್ಯಾಟರ್ಸ್ ಫ್ಲವರ್ಸ್. ಏನದು ಕೈಂಡ್ನೆಸ್ ಮ್ಯಾಟರ್ಸ್. ಆಮೇಲೆ ಕೈಂಡ್ನೆಸ್ ಮ್ಯಾಟರ್ಸ್ ಉದರ ಸ್ಟ್ರಾಂಗ್ ಹೆಲ್ಪ್ಫುಲ್. ಅದು ಏನದು ನಿಂದು ಕ್ಯಾರೆಕ್ಟರ್. ನೀನು ಸ್ಟ್ರಾಂಗ್, ಐ ಆಮ್ helpful, I am funny, funny, and kind, and caring, and smart. ಎಸ್, ಆ ಥರ ಕೈಂಡ್ನೆಸ್ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟು ಒಂದು ಫ್ಲವರ್ ಮಾಡಿರೋದು. ಆಮೇಲೆ ಒಂದು ಆಕ್ಸ್ ಮಾಡಿರೋದು. ಇದು ಚೈನೀಸ್ ನ್ಯೂ ಇಯರ್ಗೆ ಏನೋ ಸ್ಪೆಷಲ್ ಆಗಿ ಅವರು ಮಾಡಿಸಿದ್ದು ಮೊನ್ನೆ ಸ್ಕೂಲಲ್ಲಿ. ಪ್ಲೇಟ್ Yes. ಒಂದೊಂದು ಸಣ್ಣ ಮುಖ ತರೋದದ್ದು. ಹೌದು, ಇದು ಆಕ್ಸ್ದು ಪೇಪರ್ ಪ್ಲೇಟ್ ಅಲ್ಲಿ ಕಟ್ ಮಾಡ್ಬಿಟ್ಟು ಈ ತರ ಮಾಡಿರೋದು. ಒಂದು ಲೆಗ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ರೇಯಾಂಶು. ರೇಯಾಂಶ್ ಉದರ ಹಾರ್ನ್ಸ್ ಹಾರ್ನ್ಸ್ ಎಲ್ಲ ಮಾಡಿದ್ದಾನೆ. ಚೆನ್ನಾಗಿದೆ ಅಲ್ಲ, isn't it good? ಆಮೇಲೆ ಇದೊಂದು ಇದಲ್ವಾ, ಏನಿದು ಎಂತಂದ್ರೆ ಕೈಂಡ್ನೆಸ್ ಕ್ಲೌಡ್. ಅದು ಕೈಂಡ್ನೆಸ್ ಕ್ಲೌಡ್ ರೇಯಾಂಶ್ದು. ಅದ್ರಲ್ಲೂ ಒಂದು ಪಿಕ್ಚರ್ ಫ್ರೇಮ್ ಇಲ್ಲ, ಒಂದು ಪೇಪರ್ ಸೈಡ್ ಸುಮ್ಮನೆ ಹಾಕಿಡೋದು. ಪಿಕ್ಚರ್ ಫ್ರೇಮ್ ತರ ಮಾಡ್ಬಿಟ್ಟು ಅದಕ್ಕೆ ಸೈಡ್ಗೆಲ್ಲ ಹಾಕ್ಬಿಟ್ಟು ಮಾಡಿರೋದಲ್ಲ. ಯಾರು ಮಾಡಿದ್ದದೆಲ್ಲ? ಅದನ್ನ ನಾನು. ನೀನೇ ಮಾಡಿದ್ದಲ್ಲ? ಸ್ವಲ್ಪ ನಾನು ಹೆಲ್ಪ್ ಮಾಡಿದ್ದೀನಿ ಅಲ್ವಾ. ಅದು ಟಿವಿ ತರ ಕಾಣ್ತಿದೆ. ಟಿವಿ ಒಳಗಡೆ ಕ್ಲೌಡ್ ಇದೆ, ಕ್ಲೌಡ್ ಒಳಗಡೆ ರೇಯಾಂಶ್ ಇದೆ ಹೆಸರು. ಆಮೇಲೆ ಒಂದು ಬ್ಯಾಕ್ ಗ್ರೌಂಡ್. ಅದ್ರಲ್ಲೂ ಏನೇನೋ ಬರ್ದಿದ್ಯಲ್ಲ ನಿನ್ ಕ್ಯಾರೆಕ್ಟರ್ಸ್ ಎಲ್ಲ. ಅದೇ ಬರ್ತೀವಿ. ಲಿಸನ್, ಹ್ಯಾಪಿ, ಹೆಲ್ಪ್ಫುಲ್, ಕೈಂಡ್, ಸ್ಮಾರ್ಟ್, ಥ್ಯಾಂಕ್ಸ್. ಎಸ್, ನಿನ್ಗೆ ಏನೇನು ಇಷ್ಟ ಅಂತೆಲ್ಲ ಅದೆಲ್ಲ ಬರ್ದಿದ್ದೆ ಅಲ್ವಾ. ಸೊ ಗುಡ್ ಜಾಬ್ ಅಲ್ಲ, ಟು ಗುಡ್ ಅಲ್ಲ. ಸಾಕ, ಇನ್ನೇನಾರು ಇದೆಯಾ ತೋರ್ಸಕ್ಕೆ? ಆಯ್ತಲ್ಲ, ಅಷ್ಟೇ ಅಲ್ಲ. ಸಾಕು, ಖುಷಿ ಆಯ್ತಾ? ಅವ್ನಿಗೆ ಅವಾಗಿಂದ ಇತ್ತು ಅದನ್ನೆಲ್ಲ ತೋರಿಸ್ಬೇಕು ನಾನು ಮಾಡಿರೋದನ್ನೆಲ್ಲ ತೋರ್ಸೋಣ ಅಂತ. ಸೊ ಇವಾಗ ಸಮಾಧಾನ ಆಯ್ತಂತೆ, ತೋರಿಸ್ತೀನಿ. ಇವಾಗ ಗಂಟೆ 11 ಆಯ್ತು, ಇವ್ರಿನ್ನೂ ಮಲಗಿಲ್ಲ. ಇಲ್ಲೇ ಇರಿ ಅಂದ್ರೆ ಇಲ್ಲ ಹೊರಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೇಯಾಂಶ್ ಇರಿ ಅಂತ ಹೇಳ್ದಾರ ರೇಯಾಂಶ್. ಆದ್ರೂ ಇವಾಗ ಹೊರಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಇನ್ನ ಅವ್ರ ಮನೆಗೆ ಹೋಗೋದು, ಅವ್ರು ಮತ್ತೆ ಇನ್ನೊಂದ್ಸರಿ ಅವ್ರ ನಮ್ಮ ಮನೆಗೆ ಬರೋದು, ಹಿಂಗೆ ಆಗ್ತಾ ಇರುತ್ತೆ ನಮ್ದು ಅಲ್ಲ ರೇಯಾಂಶ್. ಇವಾಗ ಇವ್ರು ಒಂದ್ ಸ್ವಲ್ಪ ಹೊತ್ತಾದ್ರೆ ಇವಾಗ ಕಣ್ಣಲ್ಲಿ ನೀರ್ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಇವನು ಯಾರು ಬಂದ್ರು ವಾಪಸ್ ಹೋಗ್ಬೇಕಾದ್ರೆ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರು ಬರ್ತಾನೆ ಇರುತ್ತೆ. ಈಗ ಅದಕ್ಕೆ ಅವ್ನು ಹಂಗ್ ಮಾಡ್ತಾ ಇರೋದು. ಇವಾಗ ಬರುತ್ತೆ ಇನ್ನೊಂದ್ ಸ್ವಲ್ಪ ನಿದ್ದೆನೂ ಬರ್ತಾ ಇದೆ ಒಟ್ಟಿಗೆ, ಅದಕ್ಕೆ ಅವಾಯ್ಡ್ ಮಾಡಕ್ಕೆ ಇದ್ ಮಾಡ್ತಾ ಇರ್ತೀವಿ. ಹೌದಾ? ಸ್ವೈನ್ ಮಾಡೋದು. ಓಕೆ ಇಲ್ಲ. ಸೊ ಅವರು ಹೊರಟ್ರು. ರೇಯಾಂಶ್ಗೆ ಇವಾಗ ಸಮಾಧಾನ ಆದ್ಮೇಲೆ ನಾವು ಇವಾಗ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ವಿ. ಅವರು ನಾವು ಆಕ್ಚುಲಿ ಸೇಮ್ ಬಬಲ್ ಅಲ್ಲಿ ಇರೋದು. ಸೊ ಹಾಗಾಗಿ ನಾವು ಮೀಟ್ ಮಾಡ್ತೀವಿ ಒಂದೊಂದ್ಸಿ. ಇವಾಗ ಆಲ್ಮೋಸ್ಟ್ ಅವರು 1 ಮಂತ್ ಆಯ್ತು ಇಲ್ಲಿ ಬಂದು ಇಲ್ಲಿ. ಸೊ ಸೇಮ್ ಬಬಲ್ ಅಲ್ಲಿ ಇರೋದ್ರಿಂದ ಇವತ್ತು ಮೀಟ್ ಮಾಡಿದ್ವಿ ನಾವು ಅಲ್ಲ ರೇಯಾಂಶ್. ಸೊ ರೇಯಾಂಶ್ಗೆ ತುಂಬಾ ಖುಷಿ ಆಯ್ತು, ಯಾರನ್ನೂ ಮೀಟ್ ಮಾಡಿರ್ಲಿಲ್ಲ, ಇಷ್ಟು ಟೈಮ್ ಆಯ್ತು ಅಂತ. ಸೊ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಟೀಚರ್ ಆಯ್ತು, ಒಂದ್ ಸ್ವಲ್ಪ ಅಷ್ಟೇ. ಸೊ ಇವಾಗ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಟುಡೇ ಅಲ್ವಾ. ಎಸ್, ವಿಡಿಯೋದಲ್ಲಿ ನಾವು ಮತ್ತೆ ಸಿಗ್ತೀವಿ ಬೇಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಗಂಟೆ 11 ಕಾಲಾಗಿದೆ, ಕಣ್ಣಲ್ಲಿ ನಿದ್ದೆ ಕಾಣ್ತಾ ಇದೆಯಾ. ಇವಾಗ ನಾನು ಹೋಗಿ ಮಲಗ್ತೀನಿ. ನೀವೆಲ್ಲ ಖುಷಿಯಾಗಿರಿ. ಬಾಯ್ ಬಾಯ್. ಬಾಯ್ ಬಾಯ್.